ತೇನ ಮೇ ಸುಫಲಾಪ್ತಿ ಭವೇ ಜನ್ಮನಿ ಜನ್ಮನಿ. ಮುಖ್ಯವಾಗಿ ಇವತ್ತಿನ ಈ ವರ್ಷ ಋತು ಭಾದ್ರಪದ ಮಾಸ ಚತುರ್ಥಿ ದಿವಸ ಆ ವಿನಾಯಕನ ವಿಶೇಷವಾದಂತಹ ಆರಾಧನೆ ಮಾಡುವಂತಹ ಪರ್ವದಿನ. ಹಾಗೆ ಈ ಸಾನ್ನಿಧ್ಯದಲ್ಲಿರುವಂತಹ ಆ ಸಿದ್ಧಿವಿನಾಯಕ ಶ್ರೀ ಮಹಾಗಣದೇವರ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಂಡು ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ 4 ಕಾಯಿ ಗಣಪತಿ ಹವನ, ಹಾಗೆಯೇ ತೆರೆ ಹಬ್ಬ, ಹಾಗೆ ಮುಂದಕ್ಕೆ ಮಧ್ಯಾಹ್ನ ಕಾಲದಲ್ಲಿ ವಿಶೇಷ ಮಹಾಪೂಜೆ ಹಾಗೂ ಸಾಯಂಕಾಲದಲ್ಲಿ ರಂಗಪೂಜೆ ಮಾಡುವಂತಹ ಆ ವಿಶೇಷ ದೇವತಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಮಾಡುವಂತಹ ಎಲ್ಲ ಆ ದೇವತಾ ಕಾರ್ಯಗಳನ್ನು ಸಿದ್ಧಿವಿನಾಯಕ ಶ್ರೀ ಮಹಾಗಣೇಶ ಸ್ವೀಕಾರ ಮಾಡಿಕೊಂಡು ಈ ಸಾನ್ನಿಧ್ಯದಲ್ಲಿ ಬರುವಂತಹ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಆ ದೇವರನ್ನು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಈ ಸ್ಥಳದಲ್ಲಿ ಕೈಗೊಳ್ಳುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ಆ ಮಹಾಗಣದೇವರು ಅನುಗ್ರಹಿಸಿಕೊಂಡು ಯಜಮಾನ ವರ್ಗಗಳನ್ನು ಕೂಡ ಅನುಗ್ರಹಿಸಬೇಕು ಅಂತೇಳಿ ಪೂರ್ವಾರ್ಧದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಹಣ್ಣು ಕಾಯಿ ನೀಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ಈ ಸೇವೆಯಲ್ಲಿ ಪಾಲ್ಗೊಳ್ತಿರುವಂತಹ ಸಮಸ್ತ ಭಕ್ತವೃಂದವರು ಕೂಡ ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ವಿಶೇಷವಾಗಿ ಇಷ್ಟಾರ್ಥಗಳನ್ನು ಅನುಗ್ರಹಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಕೂಡ ಹಣ್ಣು ಕಾಯಿಯನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುನಸ್ತವಃ ತೇನ ಮೇ ಸುಫಲಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾ ನಮಃ, ಉಮಾಮಹೇಶ್ವರಾಭ್ಯಾ ನಮಃ, ಯಜೀಪುರಂಧರಾಭ್ಯಾ ನಮಃ, ವಾಣೀಹಿರಣ್ಯಗಂಧಾಭ್ಯಾ ನಮಃ, ಮಾತಾಪಿತೃಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ವಾಸ್ತುದೇವತಾಭ್ಯೋ ನಮಃ, ಏತತ್ಕರ್ಮ ಪ್ರಧಾನದೇವತಾಭ್ಯೋ ನಮಃ. ಪ್ರಾರಂಭಕಾಲೇ ನಿರ್ವಿಘ್ನಮಸ್ತು. ಒಂದು ನಮಸ್ಕಾರ ಮಾಡಿ ಸುತ್ತು ಬಂದು ಕೂತ್ಕೊಳ್ಳಿ. अद्यवासरः भार्गवमासरयुक्तायां शुभदिवश्शुभनक्षत्रशुभयोगशुभकरणं गणविशेषेण विशिष्टायां शुभपुण्यतिथौ पूर्वाभाद्रानक्षत्रे द्वितीयकुमारस्य उत्तरानक्षत्रे सुमराजोदासस्य प्राणेशरामचन्द्रस्य कुमार्याः जातायाः वैष्णवी नाम्याः मम सर्वेषां सहकुटुम्बानां तथा समस्तनौकर्मकाणां क्षेमस्थैर्यविजयवीरभयारामेश्वर्याभिवृद्ध्यर्थं धर्मासकाममोक्षदशविधपूर्वविचारं जान्तम् सान्निध्यदेवता श्री सिद्धिविनायक श्री महावीरविशेषः विनायक चतुर्थी श्री गुरु
सुतः महाभूताख्ये कर्मणि तथा च गङ्गौजाख्ये कर्मणि पुण्याः भवन्तो पुण्याः भवन्तो पुण्याः मह्यं गणपति होनाख्ये कर्मणि स्वस्तिर्भवन्तो भवन्तो अश्वश्रीः स्वस्तिर्भवन्तो भवन्तो अश्वश्रीः मह्यं हरगुडुम्बरे महाजनानां वस्तुपाणमाद आशीर्वदनमास्य कृष्यमाणः गणपति होनाख्ये कर्मणि कल्याणं भवन्तो भवन्तो कल्याणं भवन्तो कल्याणम् ॐ मह्यं हरगुडुम्बरे महाजनानां गणपति होनाख्ये कर्मणि धीरस्तिर्भवन्तो भवन्तो मह्यं गणपति होनाख्ये कर्मणि भवन्तो भवन्तो उत्तरे कर्मण्यमिच्छमस्तु ಆದಷ್ಟು ಗಂಗಣಪತಯೇ ನಮಃ ಅಂತ ಹೇಳಿ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಳ್ಳಿ. ಗೋವಿಂದಾಯ ನಮಃ ಶ್ರೀ ಮಹಾಮಂಗಲಾಯ ನಮಃ ಶ್ರೀಪಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಶ್ರೀದೇವಾಯ ನಮಃ दामोदराय नमः कृष्णाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः दोषाय नमः नारसिंहाय नमः मच्छुराय नमः जानस्याय नमः उपेन्द्राय नमः हरे नमः प्रियकृष्णाय नमः प्रणवस्य परब्रह्मणे परमात्मा विष्णाय वीर्याय सुधाय नारायणाय आपो ज्योतिषामृतं ब्रह्मभूतभुवस्वं मध्ये कालिपुरोत्तमां विशेषेण विशिष्टायां शुभोऽन्यो सेवाकृतं प्रत्येनो भूसङ्कल्पप्रकारस्य सिद्धनाय च करिष्ये गणन्यासं च करिष्ये तथा विशेषतः ते ध्यानस्य देवता पूजनं च करिष्ये. ओम गुरवे सर्वलोकानां विजये भवविनाशे सर्वविज्ञानां दक्षिणामूर्तये नमः. ओम अग्निं प्रज्वलितं वन्दे जातवेदं सुधाचरं सुवर्णवर्णवदनं दत्तं देवलोकम्. ओम सत्यनमस्ते अग्निं प्रतिष्ठापयामि.
ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಅಥವಾ ಬಾಧೆಗಳು ಕಂಟಕಗಳು ಭಯಗಳು ಉಂಟಾಗದಂತೆ ಆ ಮಹಾಗಣಪತಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ವಿಶೇಷವಾಗಿ ದೇಶಕ್ಕೆ ಬಂದಂತಹ ಅನಾರೋಗ್ಯ ಸಂಬಂಧಪಟ್ಟಂತಹ ಸಮಸ್ತ ಕಂಟಕಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಲೋಕದಲ್ಲೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಆಯುಷ್ಯವನ್ನು ಆ ಪರಮಾತ್ಮ ಅನುಭವಿಸಬೇಕು. ಹಾಗೆ ಈ ಒಂದು ಸ್ಥಳದಲ್ಲಿ ಯಜಮಾನ ಕೈಗೊಳ್ಳುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಬಾಧೆಗಳು ಅಥವಾ ಯಾವುದೇ ರೀತಿಯ ವಿಘ್ನಗಳು ಕೊಂಡು ಬರುವಂಥದ್ದೆಲ್ಲ ಅದೆಲ್ಲ ನಿವಾರಣೆ ಮಾಡಿಕೊಂಡು ಅವರ ಉದ್ಯೋಗ ವ್ಯವಹಾರವನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಯುವಂತಹ ದೇವರು ತಿಳಿಸಬೇಕು. ಹಾಗೆ ನೀವೆಲ್ಲರೂ ಕೈಗೊಳ್ಳುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ಆ ದೇವರ ಅನುಗ್ರಹಿತನಾಗಿ ಎಲ್ಲರಿಗೂ ಕೂಡ ಆ ಒಂದು ಉದ್ಯೋಗ ವ್ಯವಹಾರದಿಂದ ನಿಮ್ಮ ಕುಟುಂಬವು ರಕ್ಷಣೆ ಮಾಡುವ ಹಾಗೆ ಆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹಿಸಿಕೊಂಡು ಉತ್ತರೋತ್ತರವಾಗಿ ನಿಮ್ಮ ಆರ್ಥಿಕತೆ ಉತ್ತಮಗೊಳ್ಳುವ ಹಾಗೆ ಮಹಾಗಣಪತಿಯವರು ಮಹಾಲಕ್ಷ್ಮೀ ದೇವರು ಅನುಗ್ರಹಿಸಬೇಕು. ಗಣನಾಯಕ ಓಂ ನಮೋ ನಮಃ. ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದ. ಸಮರ್ಪಯಾಮಿ ನಮಸ್ಕಾರ ಸಮರ್ಪಯಾಮಿ. ಅತ್ರ ಮಾಹಿರಶ್ರೀ ಜನಾರಾಯಣ लक्ष्मी देवताभ्यो नमः. आवाहयामि महालक्ष्मी देवताभ्यो नमः. ओम महालक्ष्मी विद्महे विष्णुपत्नी च धीमहि तन्नो लक्ष्मी प्रचोदयात्. महालक्ष्मी देवताभ्यो नमः. ध्यायामि आगच्छ भगवान् देवयामि आवाहयामि समर्पयामि. आदारयोः पाद्यं समर्पयामि. हस्तयोः अर्घ्यं समर्पयामि. समर्पयामि. शरीरे पवित्र वा सर्वावधानवः यत्मने कुण्डले काच्यं प्रवाह्याभ्यन्तरश्रुतिः. ॐ क्षीराभिषेकं समर्पयामि. ॐ आप्याय प्रवाहाय सङ्घटे. ॐ क्षीराभिषेकं समर्पयामि. महालक्ष्मी नमः. क्षीरं समर्पयामि.
नमो देव्यै महादेव्यै शिवायै सततं नमः नमः प्रकृते भद्राय नेतां प्रदा सदां नमस्ते महामाय श्रीनीते सर्वपूजिते ಧ್ಯಾನಲಕ್ಷ್ಮಿಯ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಮನೆಯಲ್ಲಿ ತುಂಬಿಸಿಕೊಂಡು ಹಾಗೆ ಇವತ್ತಿನ ದಿವಸ ನವಾನ್ನವನ್ನು ಹೊಸ ಅಕ್ಕಿಯ ಊಟವನ್ನು ಮಾಡುವಂತಹ ಒಂದು ಸಂಪ್ರದಾಯ. ಹಾಗೆಯೇ ಇವತ್ತಿನ ದಿವಸ ಆ ಧ್ಯಾನಲಕ್ಷ್ಮೀ ದೇವಿಗೆ ಷೋಡಶೋಪಚಾರದ ಭಜನೆಯನ್ನು ಮಾಡುವ ಮೂಲಕ ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇರುವೆ ಅಂತ ಹೇಳಿದರೆ, ಈ ಒಂದು ಪರಶುರಾಮನ ಸೃಷ್ಟಿಯಾದಂತಹ ಈ ಕರುನಾಡು ಕರಾವಳಿಯ ಈ ವಿಶಿಷ್ಟವಾದಂತಹ ಕ್ಷೇತ್ರದಲ್ಲಿ ಆ ಭತ್ತವನ್ನು ಹಾಗೆ ವಿಶೇಷವಾಗಿ ಬೇರೆ ಬೇರೆ ತರಕಾರಿಗಳನ್ನು ಫಲವಸ್ತುಗಳನ್ನು ವಿಶೇಷವಾಗಿ ಬೆಳೀತಾ ಇದ್ದೇವೆ. ಆ ಒಂದು ಧಾನ್ಯಗಳಲ್ಲಿ ಬೆಳೆಯಲ್ಲಿ ಆ ದೇವಿಯ ಸಂಪೂರ್ಣವಾಗಿ ಅನುಗ್ರಹಿತರಾಗಿ ಎಲ್ಲ ನಮ್ಮ ಮನುಷ್ಯ ವರ್ಗಕ್ಕೆ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡು ಸಮಸ್ತವಾಗಿ ನಮ್ಮ ಆಯುಷ್ಯವನ್ನು ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ನಮ್ಮನ್ನು ಆರಾಧನೆ ಮಾಡಿಕೊಂಡು ಹಾಗೆ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾಳೆ. ಆ ಒಂದು ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇಟ್ಟುಕೊಂಡು ನಾವು 3 ಹೊತ್ತು ಸಂತೋಷದಿಂದ ಊಟ ಮಾಡುವಂತಹ ಆ ಒಂದು ಧ್ಯಾನಲಕ್ಷ್ಮೀ ದೇವಿಯ ಅನುಗ್ರಹಿತರಾಗಿ ನಮ್ಮೆಲ್ಲರಲ್ಲಿಯೂ ಕೂಡ ಯಾವತ್ತೂ ಕೂಡ ಒಪ್ಪತ್ತು ಕೂಡ ಉಪವಾಸ ಇರುವ ಹಾಗೆ ಆ ಲಕ್ಷ್ಮಿಯು ನಮ್ಮನ್ನು ಅನುಗ್ರಹಿಸಬೇಕು. ಹಾಗೆ ನಮ್ಮೆಲ್ಲರಲ್ಲಿ ಕೂಡ ಮನೆಯಲ್ಲಿ ಆ ದೇವಿ ವೃದ್ಧಿಯಾಗಿಕೊಂಡು ಬಂದು ಎಲ್ಲರಿಗೂ ಕೂಡ ಮನೆಯಲ್ಲಿರುವ ಎಲ್ಲ ಕುಟುಂಬಸ್ಥರಿಗೂ ಕೂಡ ಆ ದೇವಿಯು ನಮ್ಮನ್ನು ಅನುಗ್ರಹಿತರಾಗಿ ಅವರೆಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತ ಮಾಡಿಕೊಟ್ಟು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ನಮ್ಮ ಮನೆಯಲ್ಲಿ ಆ ದೇವಿ ಅನುಗ್ರಹಿಸಬೇಕು. ಹಾಗೆ ಈ ದೇಶವೂ ಕೂಡ ಸುಭಿಕ್ಷವಾಗಿ ಎಲ್ಲ ಲೋಕದ ಜನರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು. ಹಾಗೆ ಸುಖ ಸಂಪತ್ತನ್ನು ಕೂಡ ನೀವು ಅನುಗ್ರಹಿಸಬೇಕು. ಹಾಗೆ ಮುಂದಕ್ಕೆ ಎಲ್ಲರಿಗೂ ಕೂಡ ಲೋಕ ಕಲ್ಯಾಣವನ್ನು ಉಂಟು ಮಾಡಬೇಕು ಅಂತ ಹೇಳಿ ಆ ಮಹಾಲಕ್ಷ್ಮಿ ಸ್ವರೂಪಿಯಾದ ಧಾನ್ಯಲಕ್ಷ್ಮೀ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಓ ಮಹಾಲಕ್ಷ್ಮೀ ದೇವಿ ಬಾಳಾರವಿಂದ ಗೋವಿಂದಾನಿ ಗೋವಿಂದ.
ವಿಧಾನಕ್ಕೆ ಆ ಮಹಾಗಣೇಶ್ವರ ಸಂಪೂರ್ಣ ಆರೋಗ್ಯ ಹಾಗೆ ವಿಶೇಷವಾಗಿ ಒಳ್ಳೆಯ ವಿದ್ಯಾ ಜ್ಞಾನವನ್ನು ಕೂಡ ಆ ದೇವರನ್ನು ತಿಳಿಸಬೇಕು ಅಂತ ಹಾಗೆ ವಿಶೇಷವಾಗಿ ಮಗಳು ವಿದ್ಯೆಯನ್ನು ಸಂಪಾದನೆ ಮಾಡಿ ಈಗ ಒಳ್ಳೆಯ ಕೆಲಸಕ್ಕೆ ಮುಂದಕ್ಕೆ ಕಾಯ್ತಾ ಅಲ್ವಾ. ಹಾಗೆ ಒಳ್ಳೆಯ ಉದ್ಯೋಗವನ್ನು ಆ ದೇವರು ಮಹಾಗಣ ದೇವರು ಹಾಗೆ ದೇವರು ಅನುಗ್ರಹಿಸಬೇಕು ಅಂತ ಹೇಳಿ ಆ ದೇವರ ಕೊಂಡು ಇದಕ್ಕೆ ಕೈಗೊಳ್ಳುವಂತಹ ಉದ್ಯೋಗದಲ್ಲಿ ಆ ದೇವರ ಆಚರಿಸಿಕೊಂಡು ನಿಮ್ಮ ಎಲ್ಲ ಕುಟುಂಬಸ್ಥರು ಕೂಡ ಆಯುಷ್ಯ ಆರೋಗ್ಯದಲ್ಲಿ ಮಾಡಿಕೊಂಡು ಮೊದಲೇ ಸಮಸ್ತ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಸಿಕೊಂಡು ಆ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಕುಟುಂಬದಲ್ಲಿ ಇರಬೇಕು ಅಂತ ಹೇಳಿ. ಮಾಡಿದಂತಹ ಮಹಾದೇವ ಮುಂದಕ್ಕೆ ಆ ದೇವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಜೀವನಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ನಿಮಗೆ ಶರೀರಕ್ಕೆ ಒಳ್ಳೆಯ ಆರೋಗ್ಯವನ್ನು ಹಾಗೆ ಒಳ್ಳೆಯ ಆಯುಷ್ಯವನ್ನು ಕೂಡ ಆ ದೇವರು ಅನುಗ್ರಹಿಸಬೇಕು. ಹಾಗೆ ನಿಮ್ಮೆಲ್ಲ ಮನೆಯವರಿಗೆ ಕೂಡ ಶ್ರೀರಕ್ಷೆಯನ್ನು ಕೊಟ್ಟು ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯುವಂತಹ ದೇವರು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ಮಾಡುವ ಭಾಗ್ಯವನ್ನು ಅನುಗ್ರಹಿಸಬೇಕು. ಸೇವೆಯನ್ನು ಮಾಡಿದರೆ ಆ ದೇವಿಯನ್ನು ಸೇವೆಯಿಂದಾಗಿ ದೇವರು ಸಂತೋಷಗೊಂಡು ಮುಂದಕ್ಕೆ ಸರ್ವ ವಿಗ್ರಹಗಳನ್ನು ಕೂಡ ನಿರ್ವಹಣೆ ಮಾಡಿಕೊಂಡು ನಿಮಗೆ ಕೈಗೊಳ್ಳುವಂತಹ ಉದ್ಯೋಗದಲ್ಲಿ ಕೂಡ ಹೆಚ್ಚಿಸುವಂತಹ ಲಾಭವನ್ನು ವಿಶ್ವಾಸಗೊಳಿಸುವಂತಾಗಿ ಮಕ್ಕಳಿಗೂ ನಿಮಗೂ ನಿಮ್ಮ ಕುಟುಂಬಕ್ಕೂ ನೀವು ಸೇರಿಸಿಕೊಂಡು ಒಳ್ಳೆಯ ಆರೋಗ್ಯವನ್ನು ದೇವರು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಈ ಸೇವೆಯಿಂದ ಸಮಸ್ತ ಕಂಟಕಗಳು ಕೈಗಳು ನಿರ್ವಹಣೆ ಮಾಡಿ ಎಲ್ಲರಲ್ಲೂ ಕೂಡ ದೇವರು ಅದ್ವೈತನಾಗಿ